ಘೋಷದು ಘೋಷದು ನೆರೆದಿರುವ ಸಕಲ ಮುನಿಜಾಲದು ಮೇಳದು ನೆರೆದಿರುವ ಸಕಲ ಮುನಿಜಾಲದು ಮೇಳದು ಗುರುಸರದಿ ನೆರೆವದಿಕ ಹೋಮದು ನೇಮದು ಅಖಿಲ ಸಂಭ್ರಮಗಳಿಂದ ಪುರುದರದಿ ಮೆರೆವಧಿಕ ಹೋಮದು ನೇಮದು ಅಖಿಲ ಸಂಭ್ರಮಗಳಿಂದ ಸ್ವರ್ಗಕ್ಕೆ ಪ್ರತಿ ಸ್ವರ್ಗವೇ ಇದು ಸುಲಭ ಮುಖ್ಯ ಮರರ ವರ್ಗದು ಸ್ವರ್ಗದು ಎರಡು ಮಡಿಗತಿ ಜಯಾನಂದದು ಚೋದದು ಧರೆಗೆ ನೂತನವಾದ ಮಂತ್ರದು ದಾದದು ಮೆರೆದುದಾಯ ಯಜ್ಞಶಾಲೆ ಧರೆಗೆ ನೂತನವಾದ ಮಂತ್ರದು ತಂತ್ರದು ಮೆರೆದುದಾಯ ಯಜ್ಞಶಾಲೆಯೇ ಪರಿಪರಿಯ ವೇದಗಳ ಘೋಷದು ಘೋಷದು ನೆರೆದಿರುವ ಸಕಲ ಮುನಿಜಾಲದು ಮೇಳದು. ಏನು ಸಂಭ್ರಮ! ಆಹಾ, ಸ್ವರ್ಗಕ್ಕೆ ಪ್ರತಿ ಸ್ವರ್ಗವೋ ಎಂಬ ಹಾಗೆ ವಾಸವಾಗುತ್ತಾ ಇದೆ. ಹೊರವಲಯದಲ್ಲಿಯೇ ಇಷ್ಟು ಸಂಭ್ರಮ. ತಳಿದು ತೋರಣಗಳಿಂದ ಶೃಂಗಾರಗೊಂಡಂತಹ ಈ ಪುರವನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಅದೆಷ್ಟು ಸಂಭ್ರಮ ಇಲ್ಲಿ ತುಂಬಿ ತುಳುಕುತ್ತಾ ಇದೆ ಎಂಬುದು ಈ ನನಗೆ ಈ ಹೊತ್ತಿನಲ್ಲಿ ಅರ್ಥವಾಯಿತು. ಹೊರಗಡೆಗೆ ಇಷ್ಟು ಸಂಭ್ರಮ, ಹಾಗಿದ್ರೆ ಇನ್ನು ಒಳಗೆ ಹೋದರೆ ಇನ್ನು ಅದೆಷ್ಟು ಸಂಭ್ರಮ ಕಾದಿದೆಯೋ ಏನು ನೋಡೋಣ. ನಮ್ಮವರೆಲ್ಲ ಎಲ್ಲಿದ್ದಾರೆ ಅಂತ ನಾನು ಹುಡುಕುತ್ತೇನೆ, ಗಮನಿಸ್ತೇನೆ. ಮಗಾಧ್ವರದೆಡೆಗೆ ಭುವನ ಸ್ತೋಮ ಬಂದಿದೆ ಬಾದೋ ಆ ಮಗಾಧ್ವರದೆಡೆಗೆ ಭುವನ ಸ್ತೋಮ ಬಾದಿದೆ ಬಾದು ಬಂದು ಸೋಮದಾಯ್ದ ಅಮ್ಮ ದಾಕ್ಷಾಯಿಣಿ ಬಂದಿದ್ದಾರೆ. ಓ ಅಕ್ಕಂದಿರೇ, ಓ ತಂಗಿಯಂದಿರೇ, ಓ ನನ್ನ ಬಂಧು ಬಾಂಧವರೇ, ಇದೋ ದಾಕ್ಷಾಯಿಣಿ ಬಂದಿದ್ದಾಳೆ. ಮಾತನಾಡಿ ಮಾತನಾಡಿ. ಮಾತಾಡಬೇಡಿ, ಯಾರೂ ಈ ಹೊತ್ತಿನಲ್ಲಿ ನನ್ನನ್ನು ಮಾತನಾಡಿಸ್ತಾ ಇಲ್ಲ. ಅವರೆಲ್ಲರೂ ಕೂಡ ತಲೆ ತಗ್ಗಿಸಿ ಕುಳಿತಿದ್ದಾರೆ ಅಂತಾದ್ರೆ ಇವರು ಮಾತಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನು ಬಂದದ್ದು ಈ ಹೊತ್ತಿನಲ್ಲಿ ಯಾಗವನ್ನು ಕಾಣಬೇಕು ಎಂಬ ಆಸೆ ನೀರಿಸಿಕೊಂಡಲ್ಲ. ಹಾಗಿದ್ದ ಮೇಲೆ ಉಳಿದದೆಲ್ಲವೂ ನನಗೆ ಗೌನ. ಯಾಗ ಅದನ್ನು ನೋಡ್ತೇನಲ್ಲ. ಯಾಗದ ಸೊಬಗೀಕ್ಷಿಸಿ ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಗ ಇಂದ್ರಾಯ ಇದನ್ನ ಮಮ ಇಂದ್ರಾಯ ಸ್ವಾಹ ಅಗ್ನಿಗೆ ಸ್ವಾಗ ಅಗ್ನಿಗೆ ಓಂ ಯಮಾಯ ಸ್ವಾಗ ಯಮಾಯ ಇದನ್ನ ಮಮ ಯಮನಿಗೆ ನಿರುತಿಗೆ ಸ್ವಾಗ ಇದನ್ನ ಮಮ ವರುಣಾಯ ಸ್ವಾಗ ಇದನ್ನ ಮಮ ವರುಣನಿಗೆ ವರುಣನಿಗೆ ವಾಯುವೇ ಸ್ವಾಗ ವಾಯುವೆ ಕುಬೇರಾಯ ಸ್ವಾಗ ಕುಬೇರನಿಗೆ ಈಶಾಯ ಸ್ವಾಗ
ಇಂತಹ ಈ ಯಾಗವನ್ನು ಕಾಣುವುದಕ್ಕಾಗಿಯೇ ನಾನು ಹಂಬಲಿಸಿ ಹಂಬಲಿಸಿ ಇಲ್ಲಿವರೆಗೆ ಬಂದವಳಿ. ಬರುವಾಗ ಅದೆಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದೆ. ನನ್ನಪ್ಪನ ಮನೆಯ ಯಾಗ, ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಹಾಗೆ. ಆದರೆ ನನ್ನ ಕನಸಿನ ಗೋಪುರವಿಂದು ಕೆಸರಿನ ಆಳದಲ್ಲಿ ಹೂತು ಹೋಯಿತಲ್ಲ. ನನ್ನಪ್ಪನ ಮನೆಯ ಯಾಗ ಎಂದು ಅದೆಷ್ಟು ಆಸೆಗಳನ್ನು ಹೊತ್ತುಕೊಂಡು ಬಂದವಳಾಗಿದ್ದೆ ನಾನು. ಆದ್ರೆ ನನ್ನ ಆಸೆಗಳೆಲ್ಲವೂ ಈ ಹೊತ್ತಿನಲ್ಲಿ ಮಣ್ಣು ಪಾಲಾಗಿ ಹೋಯಿತಲ್ಲ. ನಿರೀಶ್ವರ ಯಾಗ, ಈ ನಿರೀಶ್ವರ ಯಾಗವನ್ನು ನನ್ನಪ್ಪ ಈ ಹೊತ್ತಿನಲ್ಲಿ ಕೈಗೊಂಡಿದ್ದಾನೆ ಅಂತಾದ್ರೆ ಯಾಕೆ ನನ್ನಪ್ಪನಿಗೆ ಇಂತಹ ಬುದ್ಧಿ ಬಂತು? ಈ ಪರಮ ಪಾತಕಿ ಮಾಡುವಂತಹ ಈ ಯಾಗಕ್ಕೆ ನಾನು ಬರಬೇಕಾಗಿದ್ದೆ. ಈ ದುಷ್ಟರು, ಈ ದುರ್ಮತಿಗಳು ಸೇರಿದಂತಹ ಈ ಸಭೆಯಲ್ಲಿ ಅವರು ನನ್ನ ಅಪ್ಪನಿಗೆ ಈ ಹೊತ್ತಿನಲ್ಲಿ ಪ್ರೋತ್ಸಾಹವನ್ನು ಕೊಡುತ್ತಾ ಈ ಯಾಗವನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರಲ್ಲ. ಹಾಗಿದ್ರೆ ಇಂತಹ ದುರ್ಮತಿಗಳು ಸೇರಿದಂತಹ ಈ ಸಭೆಗೆ ನಾನು ಬಂದೆನಲ್ಲ ಹೋಗದಿರುವುದಿಲ್ಲಿ ಹೋದರೆ ಕಾಗುವುದಿ ಪರಿಗಂಧರು. ಹೋದ್ರೆ ನಿನಗೆ ಅಪಮಾನ ತಪ್ಪಿದ್ದಲ್ಲ ಅಂತ. ಆದ್ರೆ ಅವರ ಮಾತನ್ನು ಕೇಳದೆ, ಅವರ ಮಾತನ್ನು ಧಿಕ್ಕರಿಸಿ, ಅಪ್ಪನ ಮನೆಯ ಎಂಬಂತಹ ವಾತ್ಸಲ್ಯದಿಂದ, ಆ ಕುರುಡು ಮಮಕಾರದಿಂದ ನಾನು ಬಂದೇನಲ್ಲ. ಈಗ ಮತ್ತೆ ಹಿಂತಿರುಗಿ ನಾನು ಕೈಲಾಸವನ್ನು ಸೇರಿಕೊಂಡೆ ಅಂತಾದ್ರೆ ನನ್ನವರು ನನ್ನಲ್ಲಿ ಕೇಳುವುದಿಲ್ವೇ? ಹೇಳು ದಾಕ್ಷಾಯಿಣಿ, ನಿನ್ನ ಅಪ್ಪನ ಮನೆಯ ಯಾಗ ಹೇಗಾಯಿತು ಅಂತ ಕೇಳಿದ್ರೆ ನನ್ನಪ್ಪ ನಿರೀಶ್ವರ ಯಾಗವನ್ನು ಮಾಡಿದ್ದಾನೆ ಅಂತ ಯಾವ ನಾಲಿಗೆಯಲ್ಲಿ ನಾನು ಹೇಳಿ? ಯಾವ ಹೆಣ್ಣೆ ಆಗಿರ್ಲಿ ಗಂಡನ ಮಾತನ್ನು ಧಿಕ್ಕರಿಸಿ ವ್ಯವಹರಿಸಿದ್ರೆ ಅಂತ ಹೆಣ್ಣಿಗೆ ಇಂತಹ ಸ್ಥಿತಿ ಬರ್ತದೆ ಎನ್ನುವುದನ್ನು ಪ್ರಪಂಚ ಮೊತ್ತ ನನ್ನನ್ನು ನೋಡಿ ಕಲಿಬೇಕು, ನನ್ನನ್ನು ನೋಡಿ ಅರ್ಥವಿಸಿಕೊಳ್ಳಬೇಕು. ಮತ್ತೆ ಹಿಂದಿರುಗಿ ಕೈಲಾಸವನ್ನು ಸೇರುವ ಹಾಗಿಲ್ಲ. ಈ ಅಪಮಾನಿತವಾದಂತಹ ಮುಖವನ್ನು ಹೊತ್ತುಕೊಂಡು ನಾನೆಂತೂ ಅಲ್ಲಿಗೆ ಹೋಗ್ಲಿ? ಹಾಗಿದ್ರೆ ಗಂಡನಿಗೆ ಮುಖವನ್ನು ತೋರಿಸುವ ಹಾಗಿಲ್ಲ, ಕೈಲಾಸವನ್ನು ಸೇರುವ ಹಾಗಿಲ್ಲ. ಹಾಗಿದ್ರೆ ಈ ದಾಕ್ಷಾಯಿಣಿಗೆ ಉಳಿದಿರುವಂತಹ ದಾರಿಯಾದ್ರೂ ಏನು? ಅದು ಒಂದೇ ದಾರಿ, ಸಾವು. ಸಾವು